ಮಂಗಳೂರಿನ ಕಂಕನಾಡಿಯ ಪ್ರತಿಷ್ಠಿತ ಸುಲ್ತಾನ್ ವಜ್ರ ಮತ್ತು ಚಿನ್ನಾಭರಣ ಮಳಿಗೆಯಲ್ಲಿ 7 ವಿವಿಧ ವಜ್ರ ಹಾಗೂ ಚಿನ್ನದ ಮದುವೆಯ ಆಭರಣಗಳನ್ನು ಅತಿಥಿಗಳ ಮೂಲಕ ಬಿಡುಗಡೆಗೊಳಿಸಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ನವೀನ್ ಡಿಸೋಜ ಅವರು ಸಿಗ್ನೇಚರ್ ಡೈಮಂಡ್ ಕಲೆಕ್ಷನ್ ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಸುಲ್ತಾನ್ ಚಿನ್ನ ವಜ್ರಾಭರಣ ಸಮೂಹ ಸಂಸ್ಥೆ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದು ಹೇಳಿ ಶುಭ ಹಾರೈಸಿದ್ರು. ಇವತ್ತು ನಾವು ಮಂಗಳೂರು ನಗರಕ್ಕೆ ಪರಿಚಯವನ್ನು ಇವತ್ತು ನಾವು ಮಾಡಿದ್ದೇವೆ. ಸುಲ್ತಾನ್ ಗೋಲ್ಡ್ನವರು 1992ರಲ್ಲಿ ತಮ್ಮ ತಂದೆಯ ಆಶೀರ್ವಾದದಿಂದ ಏನು ಈ ವ್ಯಾಪಾರವನ್ನು ಅವರು ಪ್ರಾರಂಭ ಮಾಡಿದ್ದಾರೆ, ಹಂತ ಹಂತವಾಗಿ ಬೆಳೆದು ಸಾಧಾರಣ 30ನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ನಾನು ನೋಡ್ತಾ ಇದ್ದೇನೆ, ನಾನು ಅವರ ಹತ್ರ ಏನಾದರೂ ರಿಕ್ವೆಸ್ಟ್ ಮಾಡಿದರೆ ಪಾಪದವ್ರಿಗೆ ಏನು ಸಹಾಯ ಮಾಡಿ ಅಂತ ಹೇಳಿದರೆ ನಮ್ಮ ರೌಫ್ ಸಾಹೇಬರು ಹಿಂದೆ ಮುಂದೆ ನೋಡುವುದಿಲ್ಲ. ಜೊತೆಗೆ ನಾನು ಕೇಳಿಕೊಂಡ ಪ್ರಕಾರ ಕಾಸರಗೋಡಿನಲ್ಲಿ ಅವರು ಬಸ್ ಸ್ಟ್ಯಾಂಡ್ ಕೂಡ ಸಮರ್ಪಿಸಿದ್ದಾರೆ, ಪಬ್ಲಿಕ್ ಟಾಯ್ಲೆಟ್ ಕೂಡ ಅವರು ಸಮರ್ಪಿಸಿದ್ದಾರೆ. ನಂತರ ನೋಡುವಾಗ ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಅಷ್ಟೇ ರೀತಿಯಲ್ಲಿ ನಗರಕ್ಕೆ ಕೊಡ್ತಾ ಇದ್ದಾರೆ. ಮುಂದಕ್ಕೆ ಈ ಮಳಿಗೆ ಸುಲ್ತಾನ್ ಜ್ಯುವೆಲರಿ ನಗರ ಅಲ್ಲ, ಭಾರತಾದ್ಯಂತ ಎಲ್ಲ ಶೋರೂಮ್ಗಳನ್ನು ಅವರು ಸ್ಥಾಪಿಸಲಿ ಎಂದು ಹಾರೈಸುತ್ತಾ ಉದ್ಯಮಿ ಮೊಹಮ್ಮದ್ ಅತಾವುಲ್ಲಾ ಜೋಕಟ್ಟಿ ಅವರು ಮಾತನಾಡಿ, ಸುಲ್ತಾನ್ ಡೈಮಂಡ್ ಮತ್ತು ಗೋಲ್ಡ್ ಸಂಸ್ಥೆಯವರು ಗ್ರಾಹಕರಿಗೆ ಉತ್ತಮ ಸೇವೆಯ ಜೊತೆಗೆ ಉತ್ತಮ ಸ್ಪಂದನೆಯನ್ನ ನೀಡುತ್ತಿದ್ದಾರೆ. ಗ್ರಾಹಕರ ಅಪೇಕ್ಷೆಗಳಿಗೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನ ನೀಡುತ್ತಿದ್ದಾರೆ. ಈ ಸಂಸ್ಥೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಲಿ ಎಂದು ಶುಭ ಹಾರೈಸಿದ್ರು. ವ್ಯಾಪಾರ ದೃಷ್ಟಿಕೋನದೊಂದಿಗೆ ಬರುವಂತಹ ಎಲ್ಲ ಗ್ರಾಹಕರೊಂದಿಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ವ್ಯವಹರಿಸುವಂಥದ್ದು ಮತ್ತು ಬಹಳಷ್ಟು ಸಹಾಯವನ್ನು ಕೇಳಿಕೊಂಡು ಬರುವಂತಹ ಅಪೇಕ್ಷೆಗಳಿಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುವಂಥ ಕೂಡ ಈ ಒಂದು ಮಳಿಗೆಯ ವೈಶಿಷ್ಟ್ಯತೆಯಾಗಿದೆ. ಭಗವಂತನು ಇನ್ನಷ್ಟು ಇವರ ವ್ಯಾಪಾರ ವೃದ್ಧಿಸುವಂತಾಗಲಿ. ಅದೇ ರೀತಿ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಳಿಗೆಯಾಗಿದೆ. ಆದರೂ ಕೂಡ ಭಾರತ ಮಟ್ಟಿಗೆ ನಾನು ಹೇಳುವುದಾದರೆ ಈ ದೇಶದ ಪ್ರತಿ ರಾಜ್ಯಗಳಲ್ಲೂ ಅದರೊಂದಿಗೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇದರ ಮಳಿಗೆ ಇನ್ನಷ್ಟು ಸ್ಥಾಪನೆಗೊಳ್ಳಲಿ. ಅದರೊಂದಿಗೆ ಚಾರಿಟಿಯಾಗಿ ಜನರಿಗೆ ಸದುಪಯೋಗವಾಗುವಂಥ ರೀತಿಯಲ್ಲಿ ಉಪಯುಕ್ತವಾಗುವಂಥ ರೀತಿಯಲ್ಲಿ ಮತ್ತು ಜನರಿಗೆ ಸಂತೋಷವನ್ನು ನೀಡುವಂಥ ಒಂದು ಮಳಿಗೆ ಆಗಲಿ ಅಂತ ಹಾರೈಸುತ್ತಾ, ಇದೇ ವೇಳೆ ಉದ್ಯಮಿ ಬಿ ಬಶೀರ್ ರಾಯಲ್ ಪೋಲ್ಕಿ ಡೈಮಂಡ್ ಕಲೆಕ್ಷನ್, ಉದ್ಯಮಿ ಡಿ ಅಬ್ಬಾಸ್ ಹಾಜಿ ಲೆಗಸಿ ಅನ್ಕಟ್ ಡೈಮಂಡ್, ಉದ್ಯಮಿ ಕೆಯು ಮೊಹಮ್ಮದ್ ಹಾಜಿ ಪ್ರೀಶಿಯಸ್ ಜೆಮ್ಸ್ಟೋನ್ ಬ್ರೈಡಲ್ ಕಲೆಕ್ಷನ್, ಉದ್ಯಮಿ ಮೊಹಮ್ಮದ್ ಅತಾವುಲ್ಲಾ ಜೋಕಟ್ಟೆ ಜವಾಹರತ್ ಪ್ರೀಮಿಯಂ ಆಂಟಿಕ್ಯೂ ಬ್ರೈಡಲ್ ಕಲೆಕ್ಷನ್, ಉದ್ಯಮಿ ವಿನೀತ್ ವಸಂತ್ ಶೆಟ್ಟಿ ಸಂಸ್ಕೃತಿ ಪ್ರೀಮಿಯಂ ಆಂಟಿಕ್ಯೂ ರಜಪೂತ್ ಬ್ರೈಡಲ್ ಕಲೆಕ್ಷನ್, ಅನಿವಾಸಿ ಉದ್ಯಮಿ ಶಂಶೀರ್ ಮೆಹ್ರಾ ಕಲೆಕ್ಷನ್ ಆಭರಣಗಳ ನೂತನ ಸಂಗ್ರಹವನ್ನ ಗ್ರಾಹಕರ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಇದೇ ಸಂದರ್ಭದಲ್ಲಿ ರ್ಯಾಡೋ ವಾಚ್ಗಳ ಸಂಗ್ರಹವನ್ನ ಸಾಹಿಲ್ ಜಾಹೀರ್ ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭದಲ್ಲಿ ಸುಲ್ತಾನ್ ಡೈಮಂಡ್ ಮತ್ತು ಚಿನ್ನಾಭರಣ ಮಳಿಗೆಯ ಆಡಳಿತ ನಿರ್ದೇಶಕ ಟಿಎಂ ಅಬ್ದುಲ್ ರೌಫ್, ವ್ಯವಸ್ಥಾಪಕ ನಿರ್ದೇಶಕ ಅಬ್ದುಲ್ ರಹೀಂ, ಜನರಲ್ ಮ್ಯಾನೇಜರ್ ಉನ್ನಿತನ್, ಮ್ಯಾನೇಜರ್ ಅಬ್ದುಲ್ ಸತ್ತರ್, ಸೀನಿಯರ್ ಮ್ಯಾನೇಜರ್ ಕೆಎಸ್ ಮುಸ್ತಫಾ ಕಕ್ಕಿಂಜೆ ಉಪಸ್ಥಿತರಿದ್ದರು. ಸಾಹಿಲ್ ಜಾಹೀರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಮದುವೆಯ ಸೀಸನ್ ಹಿನ್ನೆಲೆಯಲ್ಲಿ ಈ ಪ್ರದರ್ಶನವನ್ನ ಆಯೋಜಿಸಲಾಗಿದೆ. ಮಳಿಗೆಯಲ್ಲಿ ವಿಸ್ತೃತ ಶ್ರೇಣಿಯ ಸಂಗ್ರಹವಿದೆ. ಪ್ರದರ್ಶನದ ಸಂದರ್ಭ ಪ್ರತಿದಿನ ಹೊಸ ವಿನ್ಯಾಸವನ್ನ ಪರಿಚಯಿಸಲಾಗುತ್ತಿದೆ. ನಿಶ್ಚಿತಾರ್ಥ, ಮೆಹಂದಿ, ಮದ್ವೆ, ರಿಸೆಪ್ಷನ್, ನಿಖಾ, ಸಂಗೀತ್, ಕನ್ಯಾದಾನ, ರೂಸ್ ಮುಂತಾದ ಕಾರ್ಯಕ್ರಮಗಳಿಗೆ ಬೇಕಾದ ಆಭರಣಗಳ ಸಂಗ್ರಹ ಈ ಮಳಿಗೆಯಲ್ಲಿದೆ. ಪ್ರದರ್ಶನದ ಅಂಗವಾಗಿ ಡೈಮಂಡ್ ಕ್ಯಾರೆಟ್ ಮೇಲೆ 7,000 ರೂಪಾಯಿ ವಿಶೇಷ ರಿಯಾಯಿತಿ ಹಾಗೂ ಪೋಲ್ಕಿ ಅನ್ಕಟ್ ಡೈಮಂಡ್ಸ್ ಅತ್ಯಮೂಲ್ಯ ಮತ್ತು ಪ್ರೀಮಿಯಂ ಬ್ರೈಡಲ್ ಜ್ಯುವೆಲರಿಗಳ ಮೇಲೆ ವಿಶೇಷ ರಿಯಾಯಿತಿ ಇದೆ. ಈ ಪ್ರದರ್ಶನ ಮಾರ್ಚ್ 31ರವರೆಗೆ ಇರಲಿದೆ ಎಂದು ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.